ಕೇರಳದ ಶಬರಿಮಲೆ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅದೇ ಕೇರಳದಲ್ಲಿ ಮಹಿಳೆಯರ ಶಬರಿಮಲೆ ಎಂದು ಕರೆಯಲ್ಪಡುವ ದೇವಸ್ಥಾನವಿದೆ. ಅಲ್ಲಿ ನಡೆಯುವ ಪೊಂಗಲ್ ಆಚರಣೆ ಗಿನ್ನೆಸ್ ದಾಖಲೆಗೆ ಪಾತ್ರವಾಗಿದೆ. ಹಾಗಿದ್ರೆ ಈ ದೇವಸ್ಥಾನ ಯಾವುದು? ಇಲ್ಲಿದೆ ಡೀಟೇಲ್ಸ್. ಕೇರಳ ರಾಜ್ಯವನ್ನ ದೇವರ ನಾಡು ಅಂತ ಕರೀತಾರೆ. ನಿಜ, ಕೇರಳದ ಒಂದೊಂದು ದೇಗುಲಗಳು ಪಾರಂಪರಿಕ ತಾಣ, ಭಕ್ತಿ, ನಿಷ್ಠೆ ಮತ್ತು ಸ್ವಚ್ಛ ಅನುಷ್ಠಾನದ ಬೀಡು. ಇಲ್ಲಿ ನಡೆಯುವ ಜಾತ್ರೆಗಳು ವಿಶ್ವ ಪ್ರಸಿದ್ಧಿ. ಅಂತಹ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು ತಿರುವನಂತಪುರದ ಅಟ್ಟುಕಲ್ ಭಗವತಿ ದೇವಸ್ಥಾನ. ಇಲ್ಲಿ ನಡೆಯುವ ಪೊಂಗಾಲ ಉತ್ಸವ ಗಿನ್ನೆಸ್ ದಾಖಲೆಗೆ ಸೇರಿದೆ. ಅಟ್ಟುಕಲ್ ಪೊಂಗಲವು ಭಾರತದ ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿರುವ ಅಟ್ಟುಕಲ್ ಭಗವತಿ ದೇವಸ್ಥಾನದಲ್ಲಿ ಆಚರಿಸಲಾಗುವ 10 ದಿನಗಳ ಧಾರ್ಮಿಕ ಹಬ್ಬ. 9ನೇ ದಿನದಂದು ದೇವಾಲಯದ ಸುತ್ತಮುತ್ತ ಲಕ್ಷಾಂತರ ಮಹಿಳೆಯರ ಬೃಹತ್ ಸಮಾವೇಶ ಸೇರುತ್ತೆ. ಈ ಮಹಿಳೆಯರು ಮಣ್ಣಿನ ಮಡಿಕೆಗಳಲ್ಲಿ ಅಕ್ಕಿಯಿಂದ ಮಾಡಿದ ಪಾಯಸವನ್ನ ತಯಾರಿಸುತ್ತಾರೆ ಮತ್ತು ಅದನ್ನ ಅಟ್ಟುಕಲ್ ಅಮ್ಮನಿಗೆ ಅರ್ಪಿಸುತ್ತಾರೆ. ಪೊಂಗಲ ತಯಾರಿಕೆಯು ಅಡಪ್ಪುವೆಟ್ಟು ಎಂಬ ಆಚರಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಪ್ರಧಾನ ಅರ್ಚಕರು ದೇವಾಲಯದ ಒಳಗೆ ಇರಿಸಲಾದ ಪೊಂಗಲ ಒಲೆಯಲ್ಲಿ ನೈವೇದ್ಯ ಆರಂಭಿಸುತ್ತಾರೆ. ಇದನ್ನು ಪುಂಡರಾಯಡುಪ್ಪು ಎಂದು ಕರೆಯುತ್ತಾರೆ. ಇದು ಕೇರಳದ ಮೊಟ್ಟ ಮೊದಲ ಪೊಂಗಲ ಹಬ್ಬವಾಗಿದೆ. ಈ ಹಬ್ಬವು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ನಿಂದ ಮಹಿಳೆಯರು ಸೇರುವ ಅತಿದೊಡ್ಡ ವಾರ್ಷಿಕ ಹಬ್ಬ ಎಂದು ಗುರುತಿಸಲ್ಪಟ್ಟಿದೆ. ಫೆಬ್ರವರಿ 23, 1997ರಂದು 1.5 ಮಿಲಿಯನ್ ಮಹಿಳೆಯರು ಪೊಂಗಲದಲ್ಲಿ ಭಾಗವಹಿಸಿದಾಗ ಸಮಾರಂಭವನ್ನ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಸ್ಥಾಪಿಸಲಾಯಿತು. 2009ರಲ್ಲಿ ಹೊಸ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ 2.5 ಮಿಲಿಯನ್ ಹಾಜರಾತಿಯನ್ನ ದಾಖಲಿಸಿತು. ಸದ್ಯ 5 ಮಿಲಿಯನ್ ಜನ ಸೇರುವ ನಿರೀಕ್ಷೆ ನಡೆಯುತ್ತೆ. ಈ ದೇವಾಲಯವನ್ನ ಮಹಿಳೆಯರ ಶಬರಿಮಲೆ ಎಂದು ಕರೆಯುತ್ತಾರೆ. ಅಟ್ಟುಕಲ್ ಭಗವತಿ ದೇವಸ್ಥಾನ ಭಾರತದ ಕೇರಳದ ಅಟ್ಟುಕಲ್ನಲ್ಲಿರುವ ಹಿಂದೂ ಧಾರ್ಮಿಕ ಕ್ಷೇತ್ರವಾಗಿದೆ. ವೇತಾಳದ ಮೇಲೆ ಆರೋಹಿಸಲ್ಪಟ್ಟಿರುವ ಭದ್ರಕಾಳಿ ದೇವಿಯು ಈ ದೇವಾಲಯದ ಮುಖ್ಯ ದೇವತೆ. ರಾಕ್ಷಸ ರಾಜ ದಾರುಕನನ್ನು ಕೊಂದ ಮಹಾಕಾಳಿಯ ರೂಪವಾದ ಭದ್ರಕಾಳಿ ಭಗವಾನ್ ಶಿವನ 3ನೇ ಕಣ್ಣಿನಿಂದ ಜನಿಸಿದವಳು ಎಂದು ನಂಬಲಾಗಿದೆ. ಅಟ್ಟುಕಲ್ ದೇವಸ್ಥಾನವು ನಗರದ ಹೃದಯ ಭಾಗದಲ್ಲಿದೆ. ತಿರುವನಂತಪುರಂನ ಪೂರ್ವ ಕೋಟೆಯ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ದೇವಿಯು ತಮ್ಮ ಎಲ್ಲಾ ಇಷ್ಟಾರ್ಥಗಳನ್ನ ಪೂರೈಸುತ್ತಾಳೆ, ಸಮೃದ್ಧಿಯನ್ನ ನೀಡುತ್ತಾಳೆ ಮತ್ತು ಮೋಕ್ಷವನ್ನ ಪಡೆಯಬಹುದು ಎಂದು ಭಕ್ತರು ನಂಬುತ್ತಾರೆ. ನಾಳೆ ಈ ಪೊಂಗಲ ಉತ್ಸವ ನಡೆಯಲಿದೆ.